ಭಾರತ ಸರ್ಕಾರದ ಕ್ರೀಡಾ ಸಚಿವಾಲಯವು WFI ಭಾರತೀಯ ಕುಸ್ತಿ ಫೆಡರೇಷನ್ ಮೇಲಿನ ಅಮಾನತನ್ನು ಹಿಂದಕ್ಕೆ ಪಡೆದಿದ್ದರಿಂದ ಇನ್ನು ಮುಂದೆ WFI ದೇಶೀಯ ಅಂತಾರಾಷ್ಟ್ರೀಯ ಕುಸ್ತಿ ಆಯೋಜಿಸಲು ಅಡೆತಡೆ ಇರುವುದಿಲ್ಲ. 2023ರ ಡಿಸೆಂಬರ್ನಲ್ಲಿ ಕುಸ್ತಿ ಫೆಡರೇಷನ್ನಿಗೆ ನಡೆದ ಚುನಾವಣೆಯಲ್ಲಿ ಸಂಜಯ್ ಸಿಂಗ್ ಮುಖಂಡತ್ವದ ತಂಡ ಆಯ್ಕೆಯಾಗಿತ್ತು. ಬಂದ ಕೂಡಲೇ ಕುಸ್ತಿ ದಿನಾಂಕ ಘೋಷಿಸಿತ್ತು. ಆಯ್ಕೆಯೇ ನಿಯಮಬಾಹಿರ, ಆಯೋಜನೆ ಆತುರದ ಕ್ರಮ ಎಂಬ ಟೀಕೆ ಎದುರಾಗಿತ್ತು. ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ನೀಡಿದ್ದ ಬಿಜೆಪಿ ಸಂಸದ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಅಡ್ಡದಾರಿಯಿಂದ ತಮ್ಮ ಅನುಯಾಯಿ ಸಂಜಯ್ ಸಿಂಗ್ ಮೊದಲಾದವರನ್ನು ಗೆಲ್ಲಿಸಿಕೊಂಡಿದ್ದಾರೆ ಎಂಬ ಗುಲ್ಲು ಜೋರಾಯಿತು. ಅಂತಾರಾಷ್ಟ್ರೀಯ ಕುಸ್ತಿ ಫೆಡರೇಷನ್ ಕೂಡ ಎಚ್ಚರಿಕೆ ನೀಡಿತ್ತು. ಆಗ ಕ್ರೀಡಾ ಸಚಿವಾಲಯವು ಸಂಜಯ್ ಸಿಂಗ್ ಸಮಿತಿಯನ್ನು ಕಿತ್ತುಹಾಕಿ ಕುಸ್ತಿ ಫೆಡರೇಷನ್ ಅನ್ನು ಅಮಾನತಿನಲ್ಲಿ ಇಟ್ಟಿತ್ತು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ದೆಹಲಿ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru.